ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಮದುವೆ ಜವಳಿಗಳ ಅಪೂರ್ವವಾದ ಸಂಗ್ರಹಗಳ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ಅಡುಗೆ ಅನ್ನೋದು ಕಲೆ. ಈ ಅಡುಗೆನ ಕಲಿಯೋಕ್ಕೂ ಕೂಡ ಆಸಕ್ತಿ ಬೇಕು. ಹಾಗೆ ವಿಶೇಷವಾದ ರೆಸಿಪಿನ ಮಾಡೋದಂದ್ರೆ ಅದೊಂಥರ ಚಾಲೆಂಜ್ ಇದ್ದ ಹಾಗೆ. ಈ ಚಾಲೆಂಜನ್ನು ಆಕ್ಸೆಪ್ಟ್ ಮಾಡಿಕೊಂಡು ನಮ್ಮ ಚಾನಲಲ್ಲಿ ಇವತ್ತು ಹೊಸ ರೆಸಿಪಿನ ಹೇಳ್ಕೊಡೋಕೆ ಅಂತ ಅಶ್ವಿನಿ ಮೇಡಮ್ ಬಂದಿದ್ದಾರೆ. ಬನ್ನಿ ಇವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮ್ಯಾಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೇನೆ. ನೀವು ಹೇಗಿದ್ದೀರಿ? ನಾನು ಕೂಡ ಚೆನ್ನಾಗಿದ್ದೇನೆ. ತುಂಬಾ ಟೈಮ್ ಕಳೆದ ಮೇಲೆ ಮತ್ತೆ ಬರ್ತಾ ಇದ್ದೀರಾ ನಮಗೆ. ತುಂಬಾ ಕೆಲಸ ಬ್ಯುಸಿ ಇದ್ರಾ? ಹಾಗೇನಿಲ್ಲ. ಏನ್ ಮಾಡ್ತೀರಾ ಮ್ಯಾಮ್? ನಾನು ಹೌಸ್ ವೈಫ್. ಮನೇಲಿರುವಾಗ ಫುಲ್ ಡೇ ಕುಕ್ಕಿಂಗಲ್ಲೇ ಟೈಮ್ ಹೋಗುತ್ತಾ? ಬೇರೆ ಕೆಲಸಗಳೆಲ್ಲ ನಡೆಸ್ಕೊಂಡು ಮಕ್ಳಿಗೆ ಕಲಿಸೋದು, ಮನೆಯದು ಅದೇ ಆಗ್ತದೆ ಮನೇಲಿ. ಓಕೆ, ಇವತ್ತು ಯಾವ ರೆಸಿಪಿ ಹೇಳ್ಕೊಡ್ತಾ ಇದ್ದೀರಾ? ಇವತ್ತು ಒಂದು ಬಿಳಿ ಹೋಳಿಗೆ, ಓಕೆ, ಮತ್ತೆ ಆಪಲ್ ಸಾಸಿವೆ ಹೇಳ್ಕೊಡ್ತಾ ಇದ್ದೆ. ಬಿಳಿ ಹೋಳಿಗೆ ಎಲ್ರಿಗೂ ಗೊತ್ತಿರ್ತದೆ, ಬಿಳಿ ಹೋಳಿಗೆ ಅಂದ್ರೆ ಎಲ್ಲ ಸ್ವೀಟ್ ಅಂತ ಅನ್ಸುತ್ತೆ, ಇದು ಸ್ವೀಟ್ ಅಲ್ಲ. ಓಕೆ, ಹಾಗಾದ್ರೆ ಏನೋ ಇಲ್ಲೂ ಸ್ಪೆಷಾಲಿಟಿ ಇದೆ ಅಂತ ಇದು. ಬನ್ನಿ ಕಿಚನ್ಗೆ ಹೋಗೋಣ. ಫಸ್ಟ್ ಬಿಳಿ ಹೋಳಿಗೆ ಹೇಗೆ ಮಾಡೋದು ಅಂತ ಹೇಳಿದ್ರೆ ಇದರಲ್ಲಿ ಇಂಗ್ರೀಡಿಯೆಂಟ್ಸ್ ಬೇಕು. ಅಕ್ಕಿ ಹಿಟ್ಟು 1 ಕಪ್ಪು, ಮೈದಾ 1 ಕಪ್ಪು, ಸ್ವಲ್ಪ ಉಪ್ಪು, ಎಣ್ಣೆ, ಮತ್ತೆ ಲಟ್ಟಿಸ್ಲಿಕ್ಕೆ ಸ್ವಲ್ಪ ಮೈದಾ ಹಿಟ್ಟು ಅಷ್ಟೇ. ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಫಸ್ಟ್ ನಂಗೊಂದು ಬೌಲು, ನನಗೆ ಸ್ವಲ್ಪ ನೀರು ಬೇಕು. ಓಕೆ, ನಾನು 1 ಕಪ್ ಮೈದಾ ತಗೊಳ್ತಾ ಇದ್ದೇನೆ. ಈಗ ಸ್ವಲ್ಪ ಉಪ್ಪು, ಓಕೆ, ಸ್ವಲ್ಪ ಎಣ್ಣೆ, ಸ್ವಲ್ಪ ನೀರು ಬೇಕು ನನಗೆ, ಸ್ವಲ್ಪ ಸಾಕು. ಇದು ನಾವು ಹೋಳಿಗೆಗೆ ಹೇಗೆ ಮಾಡ್ತೇವೆ ಹಾಗೆ ಇದು ಮಾಡಲಿಕ್ಕೆ ಅದಕ್ಕೆ ನಾವು ಹೌದು. ಹೋಳಿಗೆ ಅಂದ್ರೆ ಎಲ್ಲರೂ ಸಹ ಸ್ವೀಟ್ ಅಂತ ಎನಿಸ್ತಾರೆ, ಬಟ್ ಇದು ಸ್ವೀಟ್ ಅಲ್ಲ. ಇಲ್ಲಿನವರಿಗೆ ಇದು ಮಾಡಿ ಗೊತ್ತಿಲ್ಲ. ಇದು ಯಾವ ಊರಿನ ಸ್ಪೆಷಲ್ ರೆಸಿಪಿ? ಇದು ಆಚೆ ಉತ್ತರ ಕನ್ನಡ, ಆಚೆ ಘಟ್ಟದ ಸೈಡಲ್ಲೆಲ್ಲ ಜಾಸ್ತಿ ಮಾಡ್ತಾರೆ ಇದನ್ನು. ಸ್ವಲ್ಪ ನೀರು, ಯೂಶ್ವಲಿ ಹೋಳಿಗೆ ಕಲರ್ ಬೇರೆ ಇರುತ್ತೆ ಅಲ್ವಾ? ಹೌದು, ಸಾಕು. ಈ ಹದಕ್ಕೆ ಇರಬೇಕು ನೋಡಿ, ಈ ಹದಕ್ಕೆ ಇರಬೇಕು. ಇದಕ್ಕೆ ಸ್ವಲ್ಪ ಮೇಲಿಂದ ಎಣ್ಣೆ ಹಾಕುವ. ಇದನ್ನೊಂದು ಅರ್ಧ ಗಂಟೆ ಇಲ್ಲ ಒಂದು ಗಂಟೆ ಬಿಟ್ಟರು ಕೂಡ ನೆನಿಬೇಕದು ಒಳ್ಳೆ ಮಾಡಿ. ಈಗ ಅಷ್ಟರಲ್ಲಿ ನಾವು ಅಕ್ಕಿ ಹಿಟ್ಟಿಂದ ಇದು ಮಾಡುವ. ಓಕೆ, ನನಗೆ ಒಂದು ಕಡಾಯಿ ಕೊಡಿ. ನಿಮಗೆ ಗ್ಯಾಸ್ಗೆ ಇಟ್ಕೊಬೇಕಾ? ಇದಕ್ಕೆ ನಾವು ಯಾವ ಇದರಲ್ಲಿ ಅಕ್ಕಿ ಹಿಟ್ಟು ತಗೊಂಡಿರ್ತೇವೆ ಅದೇ ಇದರಲ್ಲಿ 2 ಕಪ್ಪು ನೀರು ಹಾಕೊಳ್ಬೇಕು. ಇದಕ್ಕೆ ನೀರು ಬೇಕು. 1.5 ಇಲ್ಲ 2 ಕಪ್ಪು ಹಾಕೊಳ್ಬೇಕು. ಇದಕ್ಕೆ ಈಗ ಸ್ವಲ್ಪ ಉಪ್ಪು,
ಅದಕ್ಕೆ ಸಹ ಹಾಕಿರ್ತೇವೆ, ಸ್ವಲ್ಪ ನೋಡಿ ಹಾಕಬೇಕು. ಉಪ್ಪು ಮತ್ತು ಎಣ್ಣೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದು ಸ್ವಲ್ಪ ಕುದಿಬೇಕು. ಬಿಳಿ ಹೋಳಿಗೆ ಅಂತ ಹೇಳಿದ್ರಿ, ಯಾವ ಸ್ಪೆಷಲ್ ಒಕೇಶನ್ಗೆ ನಾವು ಇದನ್ನು ಬಳಸ್ಕೋಬಹುದು? ಇದು ಆಚೆ ಘಟ್ಟದ ಸೈಡಲ್ಲೆಲ್ಲ ಮಾಡೋದು, ಹಬ್ಬದ ಟೈಮಲ್ಲೆಲ್ಲ ಮಾಡ್ತಾರ ಏನೋ, ಬಟ್ ನಮ್ಮ ಕಡೆ ಅಪರೂಪ ಅಲ್ಲ, ನಾವೊಮ್ಮೆ ಅಪರೂಪಕ್ಕೊಮ್ಮೆ ಮಾಡ್ತೇವೆ. ಓಕೆ, ನೀವು ಹೇಗೆ ಕಲ್ತ್ರಿ ಅಂತ? ಇದು ನನ್ನ ಚಿಕ್ಕಮ್ಮ ಹೇಳಿಕೊಟ್ಟದ್ದು ನನಗೆ. ಹಾಗೆ ಅವರು ಮನೇಲಿ ಮಾಡಿದ್ರು, ನಂಗೆ ಇಷ್ಟ ಆಯ್ತು. ಮತ್ತೆ ನಾನು ತುಂಬಾ ಸತಿ ಟ್ರೈ ಮಾಡಿದ್ದೆ, ಮನೆಯಲ್ಲಿ ಕೂಡ ಎಲ್ರಿಗೂ ಸಹ ಇಷ್ಟ ಆಯ್ತು. ಹಾಗಾಗಿ ಇಲ್ಲಿ ಸಹ ಕಲಿಸುವ ಅಂತ ಬಂದದ್ದು. ಓಕೆ, ಹಾಗಾದ್ರೆ ಇದು ಸ್ವೀಟ್ ಆಗಿ ಅಂತೂ ಇಲ್ಲ ಇಲ್ಲ. ಮತ್ತೆ ಈ ಹಂತದಲ್ಲಿ ಬೇಕಿದ್ರೆ ನಿಮ್ಗೆ ಹಸಿಮೆಣಸು, ಈರುಳ್ಳಿ, ಜೀರಿಗೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಗ್ರೈಂಡ್ ಮಾಡಿ ಹಾಕೊಳ್ಬೋದು, ಅದು ಮಸಾಲೆ ಹೋಳಿಗೆ ತರ ಆಗ್ತದೆ. ಅದು ಹಾಗೆ ಸಹ ತಿನ್ಬೋದು. ಹಾಗೆ ಇದು ನಾವು ಜುಳ್ಕದೊಟ್ಟಿಗೆ, ಎಣ್ಣೆಗಾಯಿ, ಇಲ್ಲಾಂದ್ರೆ ಯಾವ್ದಾದ್ರು ಪನ್ನೀರ್ ಕರಿಗೆ, ನಾನ್ ವೆಜ್ ತಿನ್ನೋರಿದ್ರೆ ನಾನ್ ವೆಜ್ ಒಟ್ಟಿಗೂ ಸಹ ಒಳ್ಳೆ ಆಗ್ತದೆ. ಈಗ ಇದು ಕುದೀತಾ ಇದೆ, ಈಗ ಅಕ್ಕಿ ಹಿಟ್ಟು ಹಾಕುವ. ಓಕೆ, ಅಕ್ಕಿ ಹಿಟ್ಟು ಅದರಲ್ಲಿ ಗಟ್ಟಿ ಆಗ್ಬೇಕಾ ತುಂಬಾ? ಇಲ್ಲ, ಹಾಗೆಂತ ಇಲ್ಲ, ಸ್ವಲ್ಪ ಇದು ಮಿಕ್ಸ್ ಮಾಡ್ಕೊಳ್ಬೇಕಷ್ಟೇ. ಹೀಗೆ ಮಿಕ್ಸ್ ಮಾಡಿ ಇದಿಷ್ಟು ಸಾಕಿದ. ಓಕೆ, ಗ್ಯಾಸ್ ಆಫ್ ಮಾಡೋಣ. ಇದನ್ನೊಂದು ಬೌಲಿಗೆ ಶಿಫ್ಟ್ ಮಾಡುವ. ಇದು ಸ್ವಲ್ಪ ತಣಿಬೇಕು. ಇದೀಗ ತಣ್ಣಗಾಗಿದೆ. ನಂಗೊಂದು ಪ್ಲೇಟ್ ಕೊಡ್ತೀರಾ? ಇದನ್ನ ಇವಾಗ ಉಂಡೆ ಮಾಡ್ಕೊಳ್ಬೇಕು. ಅಕ್ಕಿ ಹಿಟ್ಟಿಂದ ತಯಾರಿಸಿದಂತಹ ಮಿಶ್ರಣನ ಉಂಡೆ ಮಾಡ್ಕೊಳ್ಳೋದು ಫಸ್ಟ್. ಮಕ್ಕಳೇನು ಮಾಡೋದು ಮ್ಯಾಮ್? ಮಗಳು 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ, ಮಗ 3rd ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಓಕೆ, ಅವ್ರಿಗೆ ಓದಿಸೋ ಅಷ್ಟರಲ್ಲೇ ಟೈಮ್ ಎಲ್ಲ ಸ್ಪೆಂಡ್ ಆಗೋಗುತ್ತಾ? ಇನ್ನೀಗ ಎಕ್ಸಾಮ್ ಅಲ್ಲ? ಹಾಂ, ಎಕ್ಸಾಮ್ ಸ್ಟಾರ್ಟ್ ಆಯಿತು. ಹೌದು. ಹೀಗೆ ಒಂದೇ ಥರ ಉಂಡೆಗಳನ್ನು ಮಾಡ್ಕೊಳ್ಬೇಕು. ಈಗ ಇದರದ್ದು ಸಹ ಉಂಡೆ ಮಾಡ್ಕೊಳ್ಬೇಕಾಗ್ತದೆ. ಇದು ಎಷ್ಟುಂಟು, ಇದಕ್ಕಿಂತ ಸ್ವಲ್ಪ ಅರ್ಧದಷ್ಟು ಸ್ವಲ್ಪ ದೊಡ್ಡದು, ಇಷ್ಟಿಷ್ಟು ದೊಡ್ಡದಾದ್ರು ಇಷ್ಟಿಷ್ಟು ದೊಡ್ಡದಾಗಿ ಮಾಡ್ಕೊಳ್ಬೇಕು. ಈಗ ಇದಾಗಿದೆ, ಇದನ್ನು ಹೇಗೆ ತುಂಬಿಸೋದು ಅಂತ ತೋರಿಸ್ತೇನೆ. ಇದನ್ನು ಸ್ವಲ್ಪ ಹಿಟ್ಟಲ್ಲಿ ಹೀಗೆ ಅದ್ದಿ, ಕೈಯಲ್ಲಿ ತಟ್ಟಿ ಹೀಗೆ ಮಾಡೋದಾದ್ರೂ ಮಾಡ್ಬೋದು, ಇಲ್ಲಾಂದ್ರೆ ನಾವು ಲಟ್ಸಿ ತುಂಬಿಸೋದಾದ್ರೂ ಸಹ ಆಗ್ತದೆ. ಹೀಗೆ ತುಂಬಿಸೋದು, ನಾವು ಹೋಳಿಗೆಗೆಲ್ಲ ಹೇಗೆ ತುಂಬಿಸ್ತೇವೆ ಹಾಗೆ ತುಂಬಿಸಿ ಹೀಗೆ ತುಂಬಿಸಿ ಇದನ್ನೀಗ ಲಟ್ಟಿಸ್ಕೊಳ್ಳುವ. ತವಾ ಇಟ್ಕೊಳ್ಳೋದಲ್ಲ ಮ್ಯಾಮ್? ಹಾಂ, ಹೌದು. ಅಷ್ಟರಲ್ಲಿ ಇದು ನಿಮಗೆ ಎಷ್ಟು ತೆಳು ಬೇಕಿದ್ರು ಸಹ ಬರ್ತದೆ, ಅದು ಮೈದಾ ಇದು ಹಾಕಿರೋದ್ರಿಂದ. ಈಗ ಇದನ್ನು ಹಾಕೊಳ್ಳುವ ಅದಕ್ಕೆ. ಈಗ ಈಗ ಗುಳ್ಳೆ ಗುಳ್ಳೆ ತರ ಬರ್ತಾ ಉಂಟಲ್ಲ, ಆಗ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವ್ದು ಬೇಕಿದ್ರು ನಿಮ್ಗೆ ಯಾವ್ದು ಇಷ್ಟ ಆಗ್ತದೆ ಅದು ಹಾಕಿ ಮೇಲೆ ಕೂಡ ಸ್ವಲ್ಪ
ಎರಡು ಬದಿ ಕೂಡ ಚಪಾತಿ ಹಾಗೆ ಹೇಗೆ ಕಾಯಿಸ್ತೇವೆ ಹಾಗೆ ಕಾಯಿಸಿ. ಇದೀಗ ಆಗಿದೆ. ಓಕೆ, ಇಷ್ಟು ಬೇಯಿದ್ರೆ ಸಾಕಿದು. ಇದೇ ರೀತಿ ಇನ್ನೊಂದು ಕೂಡ ಮಾಡ್ಕೊಳ್ಳುವ. ಈಗ ಇದು ಗುಳ್ಳೆ ಬರ್ತಾ ಉಂಟಲ್ಲ, ಈಗ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ. ಇನ್ನೊಂದು ಬದಿ ಕೂಡ ಕಾವಿ ಜಾಸ್ತಿ ಬಿಸಿ ಆದಷ್ಟು ಬೇಗ ಇಲ್ಲ, ಸಣ್ಣ ಇದರಲ್ಲಿ ಇದು ಮಾಡಬೇಕು. ಆಗ ನಿಮ್ಗೆ ಅದು ಒಳಗೆಲ್ಲ ಬೇಯಬೇಕಲ್ಲ. ನಿಮ್ಗೆ ಅದು ಹಿಟ್ಟು ತುಂಬ ನಾದಿದಷ್ಟು ಒಳ್ಳೆ ಬರ್ತದೆ, ಇನ್ನು ಸ್ವಲ್ಪ ಸಾಫ್ಟ್ ಆಗಿ ಬರ್ತದೆ. ಇದೀಗ ರೆಡಿ ಆಗಿದೆ ಮ್ಯಾಮ್, ಬಿಳಿ ಹೋಳಿಗೆ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಬಿಳಿ ಹೋಳಿಗೆ ಮಾಮೂಲಿಯಾಗಿ ನಾವು ನೋಡೋ ಹೋಳಿಗೆ ಬೇರೆಯಾಗಿರುತ್ತೆ, ಇದು ಏನೋ ಒಂಥರ ಡಿಫ್ರೆಂಟ್ ಆಗಿದೆ. ಹೇಗೆ ಮಾಡಿದ್ರು ಅನ್ನೋದನ್ನ ಮತ್ತೊಂದ್ಸಲ ನೀವು ನೋಡ್ಕೊಂಡು ಬನ್ನಿ. ಬಿಳಿ ಹೋಳಿಗೆ ತಯಾರಿಸುವ ವಿಧಾನ. ಮೊದಲು 1 ಕಪ್ ಮೈದಾ ಹಿಟ್ಟಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಎಣ್ಣೆ, ನೀರು ಹಾಕಿ ಕಲಸಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಸಿಕೊಳ್ಳಿ. ಮೇಲಿನಿಂದ ಸ್ವಲ್ಪ ಎಣ್ಣೆ ಹಾಕಿ ಅರ್ಧ ಗಂಟೆಗಳ ಕಾಲ ನೆನೆಯಲು ಇಡಿ. ಇನ್ನೊಂದೆಡೆ 2 ಕಪ್ ನೀರಿಗೆ ಸ್ವಲ್ಪ ಉಪ್ಪು, ಎಣ್ಣೆ ಹಾಕಿ ಕುದಿಸಿ. ಕುದಿ ಬಂದ ನಂತರ ಅಕ್ಕಿ ಹಿಟ್ಟು ಹಾಕಿ ಕಲಸಿ. ಒಂದು ಮುದ್ದೆ ಬರುವವರೆಗೂ ಕಲಸುತ್ತಾ ಬೇಯಿಸಿ. ತಣ್ಣಗಾದ ನಂತರ ಉಂಡೆ ಕಟ್ಟಿಕೊಳ್ಳಿ. ಆ ನಂತರ ಮೈದಾ ಅಂಟನ್ನು ತಟ್ಟಿ ಅಥವಾ ಲಟ್ಟಿಸಿ ಅಕ್ಕಿ ಹಿಟ್ಟಿನ ಉಂಡೆಯನ್ನು ತುಂಬಿ ಲಟ್ಟಿಸಿಕೊಳ್ಳಿ. ಬಳಿಕ ಕಾದ ತವಾದ ಮೇಲೆ ಕಾಯಿಸಿ ಮೇಲಿನಿಂದ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಬಿಳಿ ಹೋಳಿಗೆ ರೆಡಿ. ಬಿಳಿ ಹೋಳಿಗೆ ಮಾಡೋದು ಹೇಗೆ ಅಂತ ಗೊತ್ತಾಯ್ತಲ್ಲ. ಮತ್ತೊಂದು ಸ್ಪೆಷಲ್ ಆಗಿರೋ ರೆಸಿಪಿನ ಹೇಳ್ಕೊಡೋಕ್ಕೆ ಮೇಡಮ್ ರೆಡಿ ಇದ್ದಾರೆ. ಅದಕ್ಕೂ ಮೊದಲು ನಾವು ತಗೊಳ್ಳೋಣ ಒಂದು ಸ್ಮಾಲ್ ಬ್ರೇಕ್. ಬ್ರೇಕ್ನ ನಂತರ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ಟೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಹಾಗೇನೆ ಮದುವೆ ಜವಳಿಗಳ ಅಪೂರ್ವವಾದ ಸಂಗ್ರಹಗಳ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ಒಂದು ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ನೋಡ್ಕೊಂಡು ಬಂದ್ವಿ. ಇದೀಗ ಆಪಲ್ ಸಾಸಿವೆ ಮಾಡೋದು ಹೇಗೆ ಅಂತ ಮೇಡಮ್ ಹೇಳ್ಕೊಡ್ತೀನಿ ಅಂತ ಆಗ್ಲೇ ಹೇಳಿದ್ದಾರೆ. ಬನ್ನಿ ಅವ್ರ ಹತ್ರನೇ ಕೇಳೋಣ ಹೇಗೆ ಈ ಸ್ಪೆಷಲ್ ಆಗಿರೋ ರೆಸಿಪಿನ ಮಾಡೋದು ಅಂತ. ಮೇಡಮ್, ಆಪಲ್ ಸಾಸಿವೆ ಅಂದರೆ ಈ ಒಂದು ರೆಸಿಪಿನ ಮಾಡೋಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್ ಏನು? ಆ್ಯಪಲ್ಲು, ತೆಂಗಿನ ತುರಿ, ಸ್ವಲ್ಪ ಸಾಸಿವೆ, ಇಂಗು, ಹಸಿಮೆಣಸಿನ್ಕಾಯಿ ಮತ್ತು ಇಂಗು. ಹಾಗಾದರೆ ಸ್ಟಾರ್ಟ್ ಮಾಡೋದಾ? ಫಸ್ಟ್ ಏನು ಮಾಡಬೇಕು? ಮಿಕ್ಸಿ ಜಾರ್. ಫಸ್ಟು ತೆಂಗಿನಕಾಯಿ ತುರಿ, ಸ್ಪೂನ್ ಬೇಕಾ? ಹಾಂ, ಸ್ಪೂನ್. ಸ್ವಲ್ಪ ಹುಣಸೆಹಣ್ಣು, ಓಕೆ. ಸಾಸಿವೆ ಸ್ವಲ್ಪ. ಸಾಸಿವೆ ಗ್ರೈಂಡ್ ಮಾಡುವಾಗ? ಹಾಂ, ಹೌದು, ರುಬ್ಲಿಕ್ಕೆ ಹಾಕಲಿಕ್ಕೆ ಇದು ಸಾಸಿವೆ, ಇಂಗು ಮತ್ತು ಹಸಿಮೆಣಸಿನ್ಕಾಯಿ. ಓಕೆ. ನಿಮಗೆ ಬೇಕಿದ್ರೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಕೂಡ ಹಾಕೊಳ್ಬೋದು. ಹಸಿಮೆಣಸಿನ್ಕಾಯಿ ಕೆಲವರು ತಿನ್ನೋದಿಲ್ಲ, ಹಾಗೆಲ್ಲ ಇತ್ತು. ಖಾರ ನೋಡಿಕೊಂಡು ಹಾಕಲಿಕ್ಕೆ. ಈಗ ನಾವು ರುಬ್ಲಿಕ್ಕೆ ಉಪ್ಪು ಹಾಕೊಳ್ಳುವ. ಸ್ವಲ್ಪ ನೀರು ಹಾಕಬೇಕಾ? ಹಾಂ, ಸಾಕು. ಇದನ್ನೀಗ ರುಬ್ಬಿ, ಸಣ್ಣ ರುಬ್ಬಿ.
ಇಷ್ಟು ಸಾಕು ರುಬ್ಬಿದ್ರೆ. ಆಪಲ್ ಸಾಸಿವೆ ಅಂದರೆ ಇದು ಎಲ್ಲಿನ ಡಿಶ್ ಮ್ಯಾಮ್, ಎಲ್ಲಿನ ಸ್ಪೆಷಲ್ ರೆಸಿಪಿ ಇದು? ಸ್ಪೆಷಲ್ ನಮ್ಮ ಕಡೆ ಮಾಡ್ತಾರಾ? ಕಡೆ ಮಂಗಳೂರು ಉಡುಪಿ ಕಡೆ ಮಾಡ್ತಾರೆ ಸಾಸಿವೆ. ಹೀಗೆ ಮುಳ್ಳು ಸೌತೆ ಹಾಕಿ ಮಾಡ್ಬೋದು, ಆಪಲ್ ಹಾಕಿ ಮಾಡ್ಬೋದು, ಮತ್ತೆ ಈರುಳ್ಳಿ, ಹಸಿ ಈರುಳ್ಳಿ ಹೆಚ್ಚಿ ಇದೇ ಚಟ್ನಿಗೆ ಹಸಿ ಈರುಳ್ಳಿ ಹಾಕ್ಬೋದು, ಹಸಿರು ದ್ರಾಕ್ಷಿ ಹಾಕ್ಬೋದು, ಮತ್ತೆ ಆಪಲ್ ಹಾಕ್ಬೋದು, ಪೈನಾಪಲ್ ಕೂಡ ಹಾಕ್ಬೋದು. ಇದಕ್ಕೆ ಇಂಡಿವಿಜುವಲ್ ಹಾಕ್ಬೋದು ಅಥವಾ ಎಲ್ಲ ಮಿಕ್ಸ್ ಮಾಡಿ ಕೂಡ ಹಾಕ್ಬೋದಾ? ಹಾಗೆ ಕೂಡ ಮಾಡ್ಬೋದು. ಈಗ ಆಪಲ್ ಹಾಕ್ತಾ ಇದ್ದೇನೆ. ಓಕೆ, ಈಗ ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡುವ. ಇದಕ್ಕೆ ಸ್ವಲ್ಪ ನೀರು ಹಾಕಿ. ಈಗ ಇದಕ್ಕೊಂದು ಒಗ್ಗರಣೆ ಕೊಡುವ. ಓಕೆ, ಒಗ್ಗರಣೆಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಬಳಸ್ತಾ ಇದ್ದೇವೆ. ಸಾಕು. ಇದೀಗ ಎಣ್ಣೆ ಕಾದಿದೆ, ಅದಕ್ಕೆ ಸಾಸಿವೆ, ಸಾಕಿದ್ದು ಹಾಕೊಂಡು. ಮೇಡಮ್ ಇದನ್ನ ಬೇಯಿಸ್ಲಿಕ್ಕಿಲ್ವಾ ನಾವು? ಇಲ್ಲ, ಬೇಯಿಸ್ಲಿಕ್ಕೆಲ್ಲ ಇಲ್ಲ. ಇದನ್ನ ಹೀಗೆ ಹಸಿ ಗೊಜ್ಜು ತರ. ಹೌದು. ಎಷ್ಟು ಹೊತ್ತು ತನಕ ಇಡ್ಬೋದು, ಎಷ್ಟು ದಿನ ಇಡ್ಬೋದು ಇದನ್ನು ನಾವು? ಎಷ್ಟು ದಿನ ಅಂದಿಲ್ಲ, ಒಂದು ಹೊತ್ತಿಗೆ ಇಮಿಡಿಯೇಟ್ ಆಗಿ ಹೀಗೆ ಮಾಡಿ ತಿನ್ಬೋದು. ಈಗ ಆಪಲ್ ಇಲ್ಲ ಅಂತಂದ್ರೆ ಮುಳ್ಳು ಸೌತೆ ಇರ್ತದಲ್ಲ, ಅದನ್ನ ಹೆಚ್ಚಿ ಕೂಡ ಹಾಕ್ಬೋದು ಇದಕ್ಕೆ. ಇದು ಕಾಂಬಿನೇಷನ್ ಯಾವುದಕ್ಕೆ? ಅನ್ನಕ್ಕೆ ಒಳ್ಳೆ ಆಗ್ತದೆ, ಅನ್ನಕ್ಕೆ ಗಂಜಿಗೆಲ್ಲ ಒಳ್ಳೆ ಆಗ್ತದೆ ಇದು ತಿನ್ಲಿಕ್ಕೆ. ಓಕೆ, ಹಾಗಾದ್ರೆ ಬೇಗ ಮಾಡಿ ಮುಗಿಸೋ ಅಂತ ಅಂದ್ರೆ ಹೌದು. ಬೌಲಿಗೆ ಹಾಕಿ. ಓಕೆ, ಆಪಲ್ ಸಾಸಿವೆ ರೆಡಿ. ಥ್ಯಾಂಕ್ ಯು ಸೋ ಮಚ್. ಆಪಲ್ ಸಾಸಿವೆ ಸ್ಪೆಷಲ್ ಆಗಿ ರೆಡಿ ಮಾಡಿಕೊಟ್ಟಿದ್ದಾರೆ. ಹೇಗೆ ರೆಡಿ ಮಾಡಿದ್ರು ಅನ್ನೋದನ್ನ ನೀವೊಮ್ಮೆ ನೋಡ್ಕೊಂಡು ಬನ್ನಿ. ಆಪಲ್ ಸಾಸಿವೆ ತಯಾರಿಸುವ ವಿಧಾನ: ಮೊದಲಿಗೆ ತೆಂಗಿನ ತುರಿಗೆ ಹುಣಸೆ ಹಣ್ಣು, ಹಸಿ ಸಾಸಿವೆ, ಹಿಂಗು, ಹಸಿಮೆಣಸು 3ರಿಂದ 4ರಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಸಣ್ಣಗೆ ಹೆಚ್ಚಿದ ಆಪಲ್ ಸ್ವಲ್ಪ ನೀರು ಹಾಕಿ ಕಲಸಿ. ಆನಂತರ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಒಣಮೆಣಸು ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಈಗ ಜಟ್ಪಟ್ ಆಪಲ್ ಸಾಸಿವೆ ಅನ್ನ ಚಪಾತಿಯೊಂದಿಗೆ ಸವಿಯಲು ಬಲು ರುಚಿ. ಬಿಳಿ ಹೋಳಿಗೆ ಮತ್ತು ಆಪಲ್ ಸಾಸಿವೆ ರೆಡಿ ಆಗಿದೆ ಮೇಡಮ್. ಹೇಗಿದೆ ಅನ್ನೋದನ್ನು ಟೇಸ್ಟ್ ನೋಡೋಣ. ನೀವಾಗಲೇ ಹೇಳಿದ್ರಿ ಬಿಳಿ ಹೋಳಿಗೆ ತುಂಬ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ ಮಾಮೂಲಿ ಹೋಳಿಗೆಗಿಂತ ಅಂತ. ಹಾಗಾಗಿ ಇದನ್ನೇ ಫಸ್ಟ್ ಟೇಸ್ಟ್ ಮಾಡುವಂತ ಅಂದ್ಕೊಂಡಿದ್ದೇನೆ. ಆ್ಯಂಡ್ ಇದೇನು ಮೇಡಮ್ ಸೈಡ್ ಡಿಶ್? ಇದು ಜುಲ್ಕಾ ಅಂತ. ಹಾಂ, ಟೇಸ್ಟ್ ಮಾಡೋಣ. ಹಾಗಾದರೆ ನೀವು ತಗೊಳ್ಳಿ. ಹೌದು, ತುಂಬಾ ಡಿಫ್ರೆಂಟ್ ಆಗಿದೆ, ಕಂಪ್ಲೀಟ್ಲಿ ಡಿಫ್ರೆಂಟ್ ಅಂತ ನಾವು ಹೇಳ್ಬೋದು. ಬಿಳಿ ಹೋಳಿಗೆ ತುಂಬಾ ಎಂಟೈರ್ಲಿ ಡಿಫ್ರೆಂಟ್ ಟೇಸ್ಟ್ ಅಂತ ಹೇಳ್ಬೋದು. ಆಪಲ್ ಸಾಸಿವೆ ಕೂಡ ತುಂಬ ಸ್ಪೆಷಲ್ ಅಂತ ಅನಿಸ್ತಾ ಇದೆ, ನೀವು ಹೇಳಿದ್ರಿ ಕೂಡ. ಒಂದ್ಸಲ ಟೇಸ್ಟ್ ಮಾಡಿ ನೋಡೋಣ. ಆಪಲ್ ಸಾಸಿವೆ ಆಪಲ್ ತಗೊಂಡ್ರೆ ತುಂಬ ಟೇಸ್ಟ್ ಅಂತ ಅನಿಸುತ್ತೆ. ಎಸ್ ಮೇಡಮ್, ಇದರ ಚಟ್ನಿ ಗ್ರೇವಿ ಇದೆ ಅಲ್ಲ, ಅದು ತುಂಬಾ ಖಾರ ಅಂತ, ಜೊತೆಗೆ ಸ್ವೀಟ್ ಮಿಕ್ಸ್ ಆದಂಗೆ ಫೀಲ್ ಆಗ್ತದೆ. ತುಂಬಾ ಸ್ಪೆಷಲ್ ಆಗಿದೆ, ಹಾಗೆ ಟೇಸ್ಟಿ ಆಗಿದೆ ಕೂಡ. ನಮಗೆ ರೈಸ್ ಜೊತೆ ಏನಾದರೂ ಖಾರ ಬೇಕು ಅಂತ ಆದಾಗ ಈ ಥರ ಬೇಗ ಮಾಡಿ ಪ್ರಿಪೇರ್ ಮಾಡಿಕೊಂಡು ಅದಕ್ಕೆ ಕಾಂಬಿನೇಷನ್ ಆಗಿ ಇಟ್ಕೋಬೋದು ಅಂತ ಅನಿಸುತ್ತೆ. ಎರಡೂ ರೆಸಿಪಿ ಕೂಡ ತುಂಬ ಚೆನ್ನಾಗಿರೋ ಅಂಥದ್ದೇ ಹೇಳ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ನಮ್ಮ ಕಿಚನ್ಗೆ ಬಂದು ನಮಗೋಸ್ಕರ, ನಮ್ಮ ಪ್ರೀತಿಯ ವೀಕ್ಷಕರಿಗೋಸ್ಕರ ಸ್ಪೆಷಲ್ ಆಗಿರೋಂತಹ ರೆಸಿಪಿನ ಹೇಳ್ಕೊಟ್ಟಿರೋ ತಮಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು.
ಅದೇ ರೀತಿ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಕೂಡ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಒಂದು ಕಡೆ ಬಿಳಿ ಹೋಳಿಗೆ, ಮತ್ತೊಂದು ಕಡೆ ತುಂಬಾ ಖಾರ ಅಂತ ಅನಿಸೋ, ಇದ್ರ ಜೊತೆಗೆ ಸ್ವೀಟ್ ಕೂಡ ಮಿಕ್ಸ್ ಆಗಿರೋಂತಹ ಆ್ಯಪಲ್ ಸಾಸಿವೆ, ಇವೆರಡು ಡಿಶಸ್ನ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ನಮಗೆ ಅಶ್ವಿನಿ ಮೇಡಮ್ ಹೇಳಿಕೊಟ್ರು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಮತ್ತೆರಡು ಸ್ಪೆಷಲ್ ರೆಸಿಪಿಗಳ ಜೊತೆ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.